ಸಂಘಟನೆಯ ವಿಚಾರದಡಿಯಲ್ಲಿ ನಿಷ್ಠೆ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದವರನ್ನ ಸಂಘಟನೆ ಗುರುತಿಸುತ್ತದೆ ಎನ್ನುವುದಕ್ಕೆ ನಾನೇ ಸಾಕ್ಷಿ. ಇಂದು ಕೆಲಸ ಮತ್ತು ನಿಮ್ಮೆಲ್ಲರ ಆಶಯದ ಫಲವಾಗಿ ಈ ಜವಾಬ್ದಾರಿ ನನಗೆ ಸಿಕ್ಕಿದೆ ಎಂದು ಎಂಎಲ್ಸಿ ಪ್ರತಾಪ್ ಸಿಂಹ ನಾಯಕ್ ಹೇಳಿದರು. ನೂತನವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಬಳಿಕ ಮೊದಲ ಬಾರಿಗೆ ಸುಳ್ಯಕ್ಕೆ ಭೇಟಿ ನೀಡಿದ ಪ್ರತಾಪ್ರನ್ನ ಸುಳ್ಯ ಬಿಜೆಪಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಅಭಿನಂದಿಸಲಾಯಿತು. ಅವರು ಹೇಳುವಾಗ ನಮಗೆ ಖುಷಿ ಬರ್ತದೆ, ಸರಿ. ಹಾಗೆಂತೇಳಿ ಎಲ್ಲರೂ ಕೂಡ ಸಂಘಟನೆ ಒಂದು ನಿರ್ಣಯ ತಗೊಳ್ಳುತ್ತದೆ ಅಂತ ಹೇಳುವಂಥದ್ದನ್ನು ನಾವು ಒಪ್ಪಿಕೊಂಡ ವಿಚಾರಕ್ಕೆ ಹೇಗೆ ಬದ್ಧರಾಗಿರ್ತೇವೋ ಸಂಘಟನೆಯ ತೀರ್ಮಾನಕ್ಕೂ ಅದೇ ರೀತಿಯಲ್ಲಿ ನಾವು ಒಪ್ಪಿಕೊಳ್ಳುತ್ತೇವೆ ಅಂತ ಹೇಳುವಂತಹ ಮನಸ್ಥಿತಿ ಇದ್ದರೆ ಯಾವುದೇ ರೀತಿಯ ಗೊಂದಲ, ಬೇಸರ, ದುಃಖ ಅಭಿನಂದನೆ ನೆರವೇರಿಸಿ ಮಾತನಾಡಿದ ಸುಳ್ಯ ಶಾಸಕರಾದ ಎಸ್ ಅಂಗಾರ್ರವರು 45 ವರ್ಷಗಳಿಗೂ ಹೆಚ್ಚು ಕಾಲ ಪ್ರತಾಪರು ಸಂಘಟನೆಯಲ್ಲಿ ಪಕ್ಷದ ವಿಚಾರಕ್ಕೆ ಬದ್ಧರಾಗಿ ತೊಡಗಿಸಿಕೊಂಡವರು. ಯಾವತ್ತೂ ನನಗೆ ಅಧಿಕಾರ ಬೇಕು ಅಂತ ಕೇಳಿದವರಲ್ಲ, ಇಂದು ತಾನಾಗೆ ಒಲಿದು ಬಂದಿದೆ ಅಂತ ಹೇಳಿದ್ರು. ಪಕ್ಷದ ವಿಚಾರಕ್ಕೆ ಬದ್ಧರಾಗಿ ಪಕ್ಷದ ಸಂಘಟನೆಯ ಕೆಲಸವನ್ನು ನಿರಂತರವಾಗಿ ಮಾಡುವಂತಹ ಒಂದು ಸಮಯದಲ್ಲಿ ಅಧಿಕಾರ ಬರ್ಬೋದು, ಅಧಿಕಾರ ಬರದೇ ಇರ್ಬೋದು. ಆದರೂ ನನ್ನ ಕರ್ತವ್ಯ ಪಕ್ಷದ ಸಂಘಟನೆಯನ್ನು ಕಟ್ಟುವುದು, ಪಕ್ಷದ ವಿಚಾರಕ್ಕೆ ಬದ್ಧರಾಗಿರುವುದು ಅನ್ನುವಂಥ ಭಾವನೆ ಇವತ್ತಿನ ಸಮಯದಲ್ಲಿ ಭಾರಿ ಕಡಿಮೆ. ಆದರೂ 1-2% ಆಗಬಹುದು, ಆದರೆ ಅದು ಶಾಶ್ವತ ಅಲ್ಲ. ಆದರೆ ಶಾಶ್ವತ ಏನು ಅಂದರೆ ನಾವು ಈ ರೀತಿಯ ವ್ಯವಸ್ಥೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ನಮ್ಮ ಸಂಘಟನೆ ಕೆಲಸವನ್ನು ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಕಾಲ ಸಮಯ ಬಂದಾಗ ಅದು ಮಾಡಿಕೊಡುವಂಥ ಒಂದು ಸಮಯವನ್ನು ಕಾದು ಕೂತು ಸಿಗುವಂಥ ಒಂದು ಸ್ಥಾನಕ್ಕೆ ಇರುವಂಥ ಗೌರವ ಅದು ಅತ್ಯಂತ ಮಹತ್ವವಾಗಿರ್ತದೆ. ಸುಳ್ಯ ಮಂಡಲ ಸಮಿತಿ ಅಧ್ಯಕ್ಷ ಹರೀಶ್ ಕಂಚಿಪಿಲಿ ಅಧ್ಯಕ್ಷತೆ ವಹಿಸಿದ್ರು. ಸುಳ್ಯ ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷ ವೆಂಕಟ ವಳಲಂಬೆ, ಬಿಜೆಪಿ ಜಿಲ್ಲಾ ಸಮಿತಿ ಪದಾಧಿಕಾರಿ ಎವಿ ತೀರ್ಥರಾಮ, ತಾಲೂಕು ಪಂಚಾಯತ್ ಅಧ್ಯಕ್ಷ ಚೆನ್ನಿಯ ಕಲ್ತಡ್ಕ ವೇದಿಕೆಯಲ್ಲಿದ್ದರು. ಪದ್ಮನಾಭ, ವಿ4 ನ್ಯೂಸ್ 24/7 ಸುಳ್ಯ.